ಬೆಳ್ತಂಗಡಿ ತಾಲೂಕಿನ ಪ್ರವಾಹ ಪೀಡಿತ ಚಾರ್ಮಾಡಿ ಗ್ರಾಮದ ಕೊಳಂಬೆ ಪರಿಸರದಲ್ಲಿ ಬದುಕು ಕಟ್ಟೋಣ ಬನ್ನಿ ತಂಡದಿಂದ ಪುನರ್ನಿರ್ಮಾಣಗೊಂಡ 12 ಮನೆಗಳ ಗೃಹ ಪ್ರವೇಶ ಕಾರ್ಯಕ್ರಮ ಕೊಳಂಬೆಯಲ್ಲಿ ನಡೆಯಿತು. ಹಲವಾರು ಸಂಘ ಸಂಸ್ಥೆಗಳೊಡನೆ ಸೇರಿ ಸುಮಾರು 12 ಮನೆಗಳನ್ನು ನಿರ್ಮಿಸಿ ಇತರ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ. ಬದುಕು ಕಟ್ಟೋಣ ತಂಡದ ರೂವಾರಿಗಳಾದ ಮೋಹನ್ ಕುಮಾರ್ ಮಾತನಾಡಿ, ಈ ಕೊಳಂಬೆ ಪರಿಸರದ ಪರಿಸ್ಥಿತಿಯನ್ನ ನೋಡಿ ಬಹಳ ಆಶ್ಚರ್ಯ ಆಯಿತು. ಏನಾದರೂ ಮಾಡಿ ಈ ಪರಿಸರದ ಜನರಿಗೆ ಮೊದಲಿನಂತೆ ಮನೆಯ ವ್ಯವಸ್ಥೆ ಮಾಡಬೇಕು ಅನ್ನುವ ದೃಢ ನಿರ್ಧಾರದಿಂದ ಈ ಕೆಲಸ ಮಾಡಿದ್ದೇವೆ. ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದ್ರು. ಆದಂಥ ಏನು ನೆರೆಯ ಸಂದರ್ಭದಲ್ಲಿ ಆದಂಥ ಅನಾಹುತ ಏನುಂಟು, ಆ ಸಂದರ್ಭದಲ್ಲಿ ನಾವು ನನ್ನ ಸ್ನೇಹಿತ ರಾಜೇಶ್ ಪೈ ಜೊತೆ ಸೇರಿಕೊಂಡು ಈ ಭಾಗಕ್ಕೆ ಬಂದಾಗ ಈ ಭಾಗದಲ್ಲಿ ಆದಂಥ ಏನು ಹಾನಿ ಉಂಟು, ಹಾನಿಯನ್ನು ಕಂಡು ಅವರ ಜೀವನಕ್ಕೆ ಏನಾದೊಂದು ಬೆಳಕನ್ನು ಕೊಡಬೇಕಂತ ದೃಷ್ಟಿಯಲ್ಲಿ ನಾವು ನಿರಂತರವಾಗಿ 2.5 ವರ್ಷ ನಿರಂತರವಾಗಿ ಶ್ರಮವಹಿಸಿ ಅವರ ತೋಟ ಇರ್ಬೋದು, ಗದ್ದೆ ಇರ್ಬೋದು, ಮನೆ ಪೂರ್ತಿ ಬದಲು ಮಾಡುವ ದೃಷ್ಟಿಯಲ್ಲಿ ನಿರಂತರವಾಗಿ ಸುಮಾರು 6,000 ಮಂದಿ ಕಾರ್ಯಕರ್ತನ ಜೊತೆಗೂಡಿಕೊಂಡು ಸುಮಾರು 2.5 ವರ್ಷದಲ್ಲಿ ಈ ಕೊಳಂಬೆ ಪ್ರದೇಶವನ್ನು ಪುನರ್ನಿರ್ಮಾಣ ಮಾಡಿದ್ದೇವೆ. ಈ ಒಂದು ಕೆಲಸ ಇನ್ನಷ್ಟು ಯುವಕರಿಗೆ ಪ್ರೇರಣೆಯಾಗಲಿ. ನಮ್ಮ ಈ ಕೆಲಸ ಇನ್ನಷ್ಟು ಭಾಗದಲ್ಲಿ ಇಂಥ ಅನಾಹುತ ಘಟನೆ ನಡೆದಂಥ ಸಂದರ್ಭದಲ್ಲಿ ಯುವಕರು ಇಂಥ ಕಾರ್ಯವನ್ನು ಮಾಡಲಿ ಅಂತ ಈ ಮೂಲಕ ನಾನು ಜನತೆ ಪರವಾಗಿ ಕೇಳ್ಕೊಳ್ತೇನೆ. ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿ, ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾರ್ ಅವರ ಮಾರ್ಗದರ್ಶನದಲ್ಲಿ ಬಹಳ ಒಳ್ಳೆಯ ಕೆಲಸ ಆಗಿದೆ. ಇದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಬದುಕು ಕಟ್ಟುವ ಕಾಯಕ ಇನ್ನೂ ಮುಂದುವರಿಸಿ. ಅನೇಕ ವರ್ಷಗಳಿಂದ ಈ ಕೆಲಸ ಮಾಡುತ್ತಾ ಬಂದಿರುವ ಬದುಕು ಕಟ್ಟೋಣ ಬನ್ನಿ ತಂಡ ಇನ್ನೂ ಹೆಚ್ಚು ಯಶಸ್ವಿಯಾಗಲಿ, ಕೆಲಸ ಮಾಡಲಿ. ಇದಕ್ಕೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದ್ರು. ಕೊಳಂಬೆ ಅನ್ನೋ ಗ್ರಾಮ ಪ್ರವಾಹದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಉದ್ಧ್ವಸ್ತಗೊಂಡಿದ್ದಾಗ ಮುಂದೇನು ಅಂತ ಕಾಣದೆ ಹೋದಾಗ ಒಂದು ಸ್ಥಳೀಯವಾಗಿ ಒಂದು ಸಂಘಟನೆ ಹುಟ್ಕೊಂಡು ಅದು ಬದುಕು ಕಟ್ಟೋಣ ಬನ್ನಿ ಅಂತ ನಿರಂತರವಾಗಿ ಪ್ರಯಾಸ ಮಾಡಿ ಇಲ್ಲಿ ಮನೆಗಳನ್ನು ಕಟ್ಟುವಂಥ ಒಂದು ಹಂತದ ಆಲೋಚನೆ ಇದೆಯಲ್ಲ, ಇದು ಬರೀ ಮನೆಗಳನ್ನು ಕಟ್ಟಿದ್ದಷ್ಟೇ ಅಲ್ಲ, ಇವರೆಲ್ಲ ಸೇರಿಕೊಂಡು ಇಲ್ಲಿನ ಕೃಷಿಯನ್ನು ಪುನರುಜ್ಜೀವನಗೊಳಿಸಿದರು, ಇಲ್ಲಿನ ಜನರಲ್ಲಿ ಬದುಕುವ ಆಸೆಯನ್ನು ಚಿಗುರಿಸಿದ್ರು. ಇಲ್ಲದೆ ಹೋದರೆ ಬಹುಶಃ ನನಗನ್ಸುತ್ತೆ ಈ ಊರನ್ನೇ ಬಿಟ್ಟು ಬೇರೆ ಊರಿಗೆ ಎಲ್ಲ ರೀತಿಯಿಂದಲೂ ಶಿಫ್ಟ್ ಆಗಬೇಕಾಗಿದ್ದ ಹೊತ್ತಿನಲ್ಲಿ ಈ ಊರಿನಲ್ಲಿ ಉಳ್ಕೊಳ್ಬೇಕು, ಬದುಕನ್ನು ವಾಪಸ್ ಕಟ್ಕೊಳ್ಬೇಕು ಅನ್ನೋಂಥ ಭರವಸೆಯನ್ನು ಹುಟ್ಟಿದ್ದು ಬದುಕು ಕಟ್ಟೋಣ ಅನ್ನುವಂಥ ತಂಡ ಅಂತ. ನನಗಿದು ನೋಡುವಾಗ ಅನ್ಸೋದು ಏನು ಅಂತಂದರೆ, ಎಲ್ಲ ಬಾರಿಯೂ ಕೂಡ ಇನ್ನೊಬ್ರು ಯಾರೋ ಸಹಕಾರ ಮಾಡ್ತಾರೆ ಅಂತ ಕಾಯ್ತಾ ಕೂತ್ಕೊಳ್ಳದೆ ನಮ್ಮೂರು ನಮ್ಮ ಜನರಿಗೋಸ್ಕರ ನಾವು ನಿಂತ್ಕೊಳ್ತೀವಿ ಅಂತ ಹೇಳುವಂಥ ಒಂದು ಪ್ರಯತ್ನ ಅವರು ಏನು ಮಾಡಿದ್ದಾರೆ ಅದು ಬಹಳ ಅದ್ಭುತವಾಗಿರುವಂಥದ್ದು, ಎಲ್ರಿಗೂ ಪ್ರೇರಣೆ ಆಗಬಲ್ಲಂಥದ್ದು. ಮತ್ತು ಎರಡನೇದು ಬರೀ 4 ಜನ ಅಲ್ಲ, ಸಾವಿರಾರು ಜನ ಈ ಹಳ್ಳಿಗಾಗಿ ತಮ್ಮ ಶ್ರಮದ ಬೆವರನ್ನು ಹರಿಸಿ ಇಲ್ಲಿ ಸುಂದರವಾದ ಪುಷ್ಪಗಳು ಅರಳುವಂತೆ ಮಾಡಿರೋದು ಬಹಳ ಹೆಮ್ಮೆಯ ಸಂಗತಿ. ಬಹುಶಃ ಪ್ರತಿಯೊಬ್ಬರೂ ಇದರಿಂದ ಪ್ರೇರಣೆ ತೆಗೆದುಕೊಳ್ಬೇಕು, ಇಡೀ ನಾಡು ಇಡೀ ದೇಶ ಇದರ ಪ್ರೇರಣೆಯನ್ನು ತೆಗೆದುಕೊಳ್ಬೇಕು ಅಂತ ನನಗನ್ಸುತ್ತೆ. ವೇದಿಕೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾ, ಬದುಕು ಕಟ್ಟೋಣ ಬನ್ನಿ ತಂಡದ ರಾಜೇಶ್ ಪೈ ಹಾಗೂ ಇತರರು ಉಪಸ್ಥಿತರಿದ್ದರು.